ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿಸುವ ನೆಪದಲ್ಲಿ 70 ಲಕ್ಷ ರೂಪಾಯಿ ಪಡೆದು ವಂಚನೆ ನಡೆಸಿ ಬಳಿಕ ಹಣ ವಾಪಸ್ ಕೇಳಿದ ಉದ್ಯಮಿಗೆ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿದ ಆರೋಪದಡಿ ಮಹಿಳೆಯೊಬ್ಬರನ್ನ ಉಡುಪಿ ನಗರ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 5 ದಿನಗಳ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ। ಈ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಆರೋಪಿತೆಯ ವಿರುದ್ಧ ಈಗಾಗಲೇ 6 ರಿಂದ 7 ಚೆಕ್ ಬೌನ್ಸ್ ಪ್ರಕರಣಗಳು ಹಾಗೂ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ। ಇದೇ ಮಹಿಳೆಯಿಂದ ಇನ್ನು ಯಾರಾದರೂ ವಂಚನೆಗೆ ಒಳಗಾಗಿದ್ರೆ ಉಡುಪಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರನ್ನು ಸಂಪರ್ಕಿಸಿ ಪ್ರತ್ಯೇಕ ದೂರು ದಾಖಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ। ಅಂತಹ ದೂರುಗಳ ಆಧಾರದ ಮೇಲೆ ಮುಂದಿನ ತನಿಖೆ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ। ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಆರ್ ನಂಬರ್ 79/2026 ಎಂಬ ಪ್ರಕರಣ ಝೀನತ್ ಇಬ್ರಾಹಿಂ ಎಂಬ ಮಹಿಳೆ ಮೇಲೆ ದಾಖಲಾಗಿದೆ। ಅವರ ಕ್ರಿಮಿನಲ್ ಹಿನ್ನೆಲೆ ಮತ್ತೆ ಚೆಕ್ ಮಾಡಿದಾಗ ಅವರ ಮೇಲೆ 6 ರಿಂದ 7 ಚೆಕ್ ಬೌನ್ಸ್ ಕೇಸ್ಗಳಿದೆ। ಅದಲ್ಲದೆ ಮಣಿಪಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೀಟಿಂಗ್ ಕೇಸ್ ಮುಂಚೆ ರಿಜಿಸ್ಟರ್ ಆಗಿರೋದಿದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ। ಈ ಕಂಪ್ಲೇಂಟ್ದು ಸಾರಾಂಶ ಏನಂತ ಹೇಳಿದರೆ, ಕಂಪ್ಲೇನೆಂಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಹೂಡಿಕೆಗೋಸ್ಕರ ಅಂತ ಹೇಳಿ ಈ ಮಹಿಳೆಗೆ 70 ಲಕ್ಷ ಕೊಟ್ಟಿದ್ದಾರೆ। ಅದಾದಮೇಲೆ ಆ ದುಡ್ಡನ್ನು ವಾಪಸ್ ಕೇಳಕ್ಕೆ ಹೋಗಿದ್ದಾಗ ಈ ಕಂಪ್ಲೇನೆಂಟ್ ಒಟ್ಟಿಗೆ ಇರುವಂಥ ಖಾಸಗಿ ವಿಡಿಯೋ ಇದೆ ಅಂತಲೂ ಅದನ್ನು ಪಬ್ಲಿಕ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡಿದ್ದಾರೆ ಅಂತ, ಅದಲ್ಲದೆ ಆ ವ್ಯಕ್ತಿ ಮೇಲೆ ಸುಳ್ಳು ರೇಪ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈ ಮಹಿಳೆ ಹೇಳಿದ್ದಾರೆ ಅಂತ, ಅದೇ ರೀತಿ ಬೇರೆ ಕೆಲವೊಂದು ವ್ಯಕ್ತಿಗಳೊಟ್ಟಿಗೂ ಈ ಥರ ವೀಡಿಯೋಗಳು ಇಟ್ಕೊಂಡು ಇದೇ ರೀತಿ ಹನಿ ಟ್ರಾಪಿಂಗ್ ಮಾಡಿದ್ದಾರೆ, ಅದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ। ಇದರ ಹಿನ್ನೆಲೆಯಲ್ಲಿ ನಾವು ಝೀನತ್ ಇಬ್ರಾಹಿಮನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ 5 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ। ತನಿಖೆ ಮುಂದುವರಿಯಲಾಗ್ತಿದೆ। ಇದೇ ರೀತಿ ಬೇರೆ ವ್ಯಕ್ತಿಗಳಿಗೆ ಈ ಥರ ಘಟನೆ ಇದೆ ಮಹಿಳೆಯಿಂದ ಅಂತಿದ್ದರೆ ಅದು ತನಿಖೆಯಲ್ಲಿ ಕಂಡು ಬಂದರೆ ಆ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿ ಅವರಿಗೆ ಏನಾದರೂ ಸಪ್ರೇಟ್ ಕಂಪ್ಲೇಂಟ್ ಇದ್ದರೆ ಅದರಲ್ಲಿ ಸಪ್ರೇಟ್ ಪ್ರಕರಣ ದಾಖಲು ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ। ಆ ಥರ ವ್ಯಕ್ತಿಗಳಿಗೆ ಯಾರಿಗಾದರೂ ಕಂಪ್ಲೇಂಟ್ ಇದ್ದರೆ ನೀವು ಮುಂದೆ ಬರ್ಬೋದು। ಉಡುಪಿ ಟೌನ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ಗೆ ಭೇಟಿ ನೀಡಿ ಆ ಥರ ಕಂಪ್ಲೇಂಟ್ಗಳಿದ್ದರೆ ಕೊಡ್ಬೋದು। ಈಗಾಗಲೇ ನಾವು ಸೀಸ್ ಮಾಡಿರುವಂಥ ಡಿಜಿಟಲ್ ಎವಿಡೆನ್ಸನ್ನು ನಾವು ಅನಲೈಸಿಸ್ ಮಾಡ್ತಾ ಇದ್ದೀವಿ ಮತ್ತು ತನಿಖೆ ಮುಂದುವರಿತಾ ಇದೆ। ಮತ್ತು ಬೇರೆ ಅವ್ರದ್ದು ಪಾತ್ರ ಇದು ಆರ್ಗನೈಸ್ಡ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಬೇರೆ ವ್ಯಕ್ತಿಗಳದ್ದು ಪಾತ್ರ ಇದರಲ್ಲಿ ಇದೆಯಾ ಅಂಥದ್ದನ್ನು ಸಹ ನಮ್ಮ ತನಿಖೆಯಲ್ಲಿ ಸ್ಪಷ್ಟನೆ ತರ್ತೀವಿ ಅಂತ ಹೇಳಕ್ಕೆ